ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಮುರುಡೇಶ್ವರಿಗೆ ಟ್ರಾವೆಲ್ ಹೊಡೆದು ಇದು ಎಲ್ಲಿರುವುದು ಹೇಳ್ತೇನೆ. ಎಲ್ಲರಿಗೆ ಗೊತ್ತಿರಬಹುದು, ಆದ್ರೂ ಸಹ ಇವತ್ತು ಮುರುಡೇಶ್ವರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಸಹ ಬರ್ತುಂಟು, ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು. ನಿನ್ನೆ ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ಮಳೆ ಇತ್ತು, ಇವತ್ತು ಮಳೆ ಇಲ್ಲ. ಇವತ್ತು ದೂರ ಹೋಗುದು, ನಾವು ಮುರುಡೇಶ್ವರಿಗೆ ಹೋಗುದು. ನಾನು ಮುರುಡೇಶ್ವರಿಗೆ ಹೋಗಿದ್ದೇನೆ, ಈಗಲ್ಲ ಒಂದು 4-5 ವರ್ಷ ಹಿಂದೆ ನಾನು ಹೋಗಿದ್ದೇನೆ ಮುರುಡೇಶ್ವರಿಗೆ, ಮತ್ತೆ ಹೋಗ್ಲಿಲ್ಲ. ಇವತ್ತು ನಾವು ಮುರುಡೇಶ್ವರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಮುರುಡೇಶ್ವರಿಗೆ ನಾನು ಹೋಗಿದ್ದೇನೆ, ಒಂದು 5-6-7 ವರ್ಷ ಹಿಂದೆ ಹೋಗಿದ್ದೇನೆ, ಮತ್ತೆ ಹೋಗ್ಲಿಲ್ಲ. ಇದೆಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳ ಎಂಬ ತಾಲೂಕಲ್ಲಿ ಇರುವುದು ಒಂದು ಪಟ್ಟಣವಾಗಿದೆ, ಒಂದು ಟೆಂಪಲ್ ಆಗಿದೆ. ಮುರುಡೇಶ್ವರ ಹೆದ್ದಾರಿ ರೋಡ್ ಉಂಟು, ರೋಡಿನಿಂದ 4 ಕಿಲೋಮೀಟರ್ ದೂರದಲ್ಲಿ ಇರುವುದು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಲ್ಲಿ ವಿಶೇಷತೆ ಏನಂದ್ರೆ, ಒಂದು ಪ್ರತಿಮೆ ಉಂಟು, ಅತಿ 2ನೇ ದೊಡ್ಡ ಪ್ರತಿಮೆ ಉಂಟು, ವಿಶ್ವದ ಅತಿ 2ನೇ ಪ್ರತಿಮೆ ಉಂಟು. ಮತ್ತೊಂದು ಗೋಪುರ ಉಂಟು, 20 ಅಂತಸ್ತಿನ ಒಂದು ಗೋಪುರ ಉಂಟು. ಪ್ರತಿಮೆ ಎಷ್ಟು ಫೀಟ್ ಎತ್ತರದಲ್ಲಿ ಉಂಟು? 123 ಫೀಟ್ ಎತ್ತರದಲ್ಲಿ ಉಂಟು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ನಾನು ಗೊತ್ತಿರುವಾಗ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡುದು. ವಿಶ್ವದ ಅತಿ ಎತ್ತರವಾದ 2ನೇ ಪ್ರತಿಮೆ, ಶಿವನ ಪ್ರತಿಮೆ ಇರುವುದು ಮುರುಡೇಶ್ವರದಲ್ಲಿ ಇರುವುದು. ಎಷ್ಟು ಎತ್ತರದಲ್ಲಿ ಉಂಟು? 123 ಫೀಟ್ ಎತ್ತರದಲ್ಲಿ ಉಂಟು. ಮತ್ತೊಂದು ಗೋಪುರ ಉಂಟು. ಈ ಪ್ರತಿಮೆಯನ್ನು ನೋಡಲು ಒಂದು ಗೋಪುರ ಉಂಟು, ಅದು 20 ಅಂತಸ್ತಿನ ಗೋಪುರವಾಗಿದೆ. 2008ರಲ್ಲಿ ನಿರ್ಮಿಸಲಾಗಿದೆ. ಈ ಗೋಪುರವನ್ನು 249 ಫೀಟ್ ಎತ್ತರದಲ್ಲಿ ಇರುವ ಒಂದು ಗೋಪುರವಾಗಿದೆ. ಅಷ್ಟು ವೈಬ್ ಉಂಟು. ನಾನು ಹೋಗಿದ್ದೇನೆ. ಇದು ಲಿಫ್ಟ್ ಅಲ್ಲಿ ಹೋಗಿ ಮೇಲಿಂದ ಈ ಒಂದು ನೋಡ್ಲಿಕ್ಕೆ ಆಗ್ತದೆ, ಸನ್ಸೆಟ್ ಅನ್ನು ನೋಡ್ಲಿಕ್ಕೆ ಆಗ್ತದೆ. ಮತ್ತೊಂದು ಈ ಒಂದು ಶಿವನ ಪ್ರತಿಮೆಯನ್ನು ನೋಡ್ಲಿಕ್ಕೆ ಆಗ್ತದೆ. 123 ಫೀಟ್ ಎತ್ತರದಲ್ಲಿ ಇರುವ ಒಂದು ಶಿವನ ಪ್ರತಿಮೆವಾಗಿದೆ. ವಿಶ್ವದ ಅತಿ 2ನೇ ದೊಡ್ಡವಾದ ಪ್ರತಿಮೆ ಅಂತ ಹೇಳುತ್ತಾರೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ನಾನು ಗೂಗಲ್ ಅಲ್ಲಿ ನೋಡುವಾಗ ಕರೆಕ್ಟ್ ಅಂತ ತೋರಿಸಿದ್ದು. 1ನೇ ಪ್ರತಿಮೆ ಇರುವುದು ರಾಜಸ್ಥಾನದಲ್ಲಿ ಇರುವುದು ಒಂದು ಪ್ರತಿಮೆ, ಶಿವನ ಪ್ರತಿಮೆ ಇರುವುದು. ಮುರುಡೇಶ್ವರದ ಮೊದಲ ಹೆಸರೇನು ಮೃದೇಶ್ವರ ಎಂದು ಹೆಸರಿತ್ತು. ಅದನ್ನು ಚೇಂಜ್ ಮಾಡಿ ಮುರುಡೇಶ್ವರ ಎಂದು ನಾಮಕರಣ ಮಾಡಿದರು. ಇದೊಂದು ಕಂದುಕ ಬೆಟ್ಟದ ಮೇಲೆ ನಿರ್ಮಿಸಲಾದ ಟೆಂಪಲ್ ಆಗಿದೆ ಮುರುಡೇಶ್ವರ. ಇದೊಂದು ರಾಮಾಯಣ ಕಾಲದೊಂದು ಟೆಂಪಲ್ ಆಗಿದೆ ಈ ಮುರುಡೇಶ್ವರ. ಇದೊಂದು ಅರೇಬಿಯನ್ ಸಮುದ್ರದ ಮಧ್ಯದಲ್ಲಿರುವ ಒಂದು ಟೆಂಪಲ್ ಆಗಿದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರುವ ಇನ್ಫಾರ್ಮೇಶನ್ ನಾನು ಶೇರ್ ಮಾಡಿದ್ದೇನೆ. ಮುರುಡೇಶ್ವರಿಗೆ ಯಾವ ತಿಂಗಳಿಗೆ ಹೋದಿರಬಹುದು? ಅಕ್ಟೋಬರ್ ಇಂದ ಫೆಬ್ರವರಿ ತನಕ ಹೋದಿರಬಹುದು. ಈ ಟೆಂಪಲ್ ಎಷ್ಟು ಗಂಟೆಗೆ ಓಪನ್ ಆಗ್ತದೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗ್ತದೆ. ಮತ್ತೆ 3 ಗಂಟೆಗೆ ಓಪನ್ ಆಗಿ ರಾತ್ರಿ 8:30ಗೆ ಕ್ಲೋಸ್ ಆಗ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಮತ್ತೊಂದು ಹೇಳ್ಬೇಕಾದ್ರೆ, ಈ ಪ್ರತಿಮೆ ಉಂಟು, ಈ ಶಿವನ 123 ಫೀಟ್ ಎತ್ತರದಲ್ಲಿ ಇರೋ ಪ್ರತಿಮೆ ಉಂಟಲ್ಲ, ಈ ಅಡಿಭಾಗದಲ್ಲಿ ಒಂದು ಕೇವ್ ಉಂಟು. ಅದಕ್ಕೆ ಹೋಗ್ಲಿಕ್ಕೆ ಒಬ್ಬನಿಗೆ 10 ರೂಪಾಯಿ ಟಿಕೆಟ್ ಪ್ರೈಸ್ ಕೊಡಬೇಕು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಈಗ ರೇಟ್ ಜಾಸ್ತಿ ಆಗಿರ್ಬೋದು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಈ ಪ್ರತಿಮೆ ಒಳಗೆ ಕೆಲವು ರೀತಿಯ ಚಿತ್ರಗಳು ಉಂಟಂತೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಈ ಪ್ರತಿಮೆ ಒಳಗೆ ನಾನು ಹೋದರೆ, ನಾನು ಅಲ್ಲಿ ಹೋಗಿದ್ದೇನೆ, ಈ ಪ್ರತಿಮೆಯ ಕೆಳಗೆ ನಾನು ಹೋಗ್ಲಿಲ್ಲ. ಮುರುಡೇಶ್ವರದ ಪಕ್ಕದಲ್ಲಿರುವ ಕೆಲವು ಪ್ಲೇಸ್ಗಳುಂಟು. ನೇತ್ರಾಣಿ ಐಲ್ಯಾಂಡ್, ಮತ್ತೊಂದು ಬಡ್ಕಲ್ ಬೀಚ್, ಮತ್ತೊಂದು ಪೋರ್ಟ್ ಉಂಟು, ಮಿರ್ಜನ್ ಕೋಟೆ ಅಂತ ಒಂದು ಕೋಟೆ ಉಂಟು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಒಳ್ಳೆ ವೈಬ್ಯೂರ್ ಪ್ಲೇಸ್. ಈ ಹತ್ತಿರ ಕೆಲವು ರೀತಿಯ ಪ್ಲೇಸ್ಗಳುಂಟು, ಟೂರಿಸ್ಟ್ ಪ್ಲೇಸ್ ಉಂಟು, ಸ್ಪಾಟ್ ಉಂಟು, ಒಳ್ಳೆ ರೀತಿಯ ರೆಸ್ಟೋರೆಂಟ್ ಎಲ್ಲ ಉಂಟು, ಮತ್ತೆ ಸೀ ಫುಡ್ ಎಲ್ಲ ಉಂಟು ಈ ಪ್ಲೇಸ್ ಅಲ್ಲಿ ಮುರುಡೇಶ್ವರ ಹತ್ತಿರದಲ್ಲಿ. ನೀವು ಹೋದವರಿದ್ರೆ ನಿಮ್ಮ ಅನುಭವ ಎಲ್ಲ ಶೇರ್ ಮಾಡಿ.
ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಆದ್ರೆ 7 ಗಂಟೆಗೆ ರಪ್ಪ ನಿಮ್ಗೆ ವಿಡಿಯೋ ಬರ್ತದೆ. ನಾಳೆ ನೋಡುವ ಗಾಯ್ಸ್, ನಾಳೆ ಒಂದು ಸ್ಪೆಷಲ್ ಆಗಿರುವ ಒಂದು ವಿಡಿಯೋ ನೋಡುವ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ನೋಡುವ ಗಾಯ್ಸ್, ಬೈ ಬೈ.